ಆಕರ್ಷಣೆ ಹೊಂದಿದಾಗ ಯಾವ ಸಂಬಂಧಗಳಿಗೂ ಬೆಲೆನೇ ಇರೋದಿಲ್ಲ. ಎಲ್ಲವನ್ನ ಗಾಳಿಗೆ ತೂರಿ ಆ ಸಂಬಂಧ ಕೊನೆಗೊಳ್ಳುವುದೇ ಬೆಡ್ರೂಮ್ನಲ್ಲಿ. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಅಣ್ಣ ತಂಗಿ, ಅತ್ತಿಗೆ ಮೈದುನ, ಮಾವ ಸೊಸೆ, ಭಾವ ನಾದಿನಿ ಸಂಬಂಧಗಳಲ್ಲಂತೂ ಇತ್ತೀಚೆಗೆ ನಾವು ಹಲವಾರು ಇಂತಹ ಕರ್ಮಕಾಂಡಗಳನ್ನ ನೋಡ್ತಾನೆ ಇರೋದು ತುಂಬಾನೇ ಕಾಮನ್ ಆಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಂತೂ ಇಂತಹ ಸಂಬಂಧಗಳಿಂದ ಸಂಸಾರಗಳು ಹಾಳದಂತಹ ನೂರಾರು ಕೇಸುಗಳು ನಮ್ಮ ಮುಂದೆ ಇವೆ. ಆದರೆ ಇಂತಹ ಅನೈತಿಕ ಸಂಬಂಧಗಳು ಯಾಕೆ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಅವುಗಳ ಅಂತ್ಯ ಯಾವಾಗಲೂ ಯಾಕೆ ಭಯಾನಕವಾಗಿರುತ್ತೆ ಅನ್ನೋದಕ್ಕೆ ಇಲ್ಲಿದೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಅದು ಜನವರಿ 1ನೇ ತಾರೀಕು 2023ನೇ ಇಸ್ವಿ. ಅನುಪಮಾ 4 ಮನೆ ದೂರ ಇರುವ ತನ್ನ ಮೈದುನನ ಮನೆಗೆ ಹೋಗಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋಕೆ ಹೋಗಿದ್ದಾಳೆ. ಅದು ಸುಮಾರು ಬೆಳಿಗ್ಗೆ 11:40. ಸುಧೀರ್ ಅವತ್ತಿನ ಹಿಂದಿನ ರಾತ್ರಿ ಪಾರ್ಟಿ ಮಾಡಿ ಮನೆಗೆ ಲೇಟ್ ಆಗಿ ಬಂದಿದ್ದ. ಕಾಲಿಂಗ್ ಬೆಲ್ ಆಗುತ್ತಿದ್ದ ಹಾಗೆ ನಿದ್ದೆಗಣ್ಣಿನಲ್ಲಿ ಬಾಗಿಲನ್ನ ಹೋಗಿ ತೆಗೆದಿದ್ದಾನೆ. ನೋಡಿದರೆ ಅವನ ಅತ್ತಿಗೆ ಅನುಪಮಾ. ತನ್ನ ಅತ್ತಿಗೆಯನ್ನ ಕಂಡು ನಾಚಿಕೆಗೊಂಡು ಒಳಗೆ ಹೋಗಿದ್ದಾನೆ. ಕಾರಣ ಅವನು ಕೇವಲ ಅಂಡರ್ವೇರ್ ಮೇಲೆ ಮಲಗಿದ್ದ ಮತ್ತು ಹಾಗೆ ಬಾಗಿಲನ್ನು ಕೂಡ ತೆಗೆಯಲು ಬಂದಿದ್ದ. ಒಳಗೆ ಹೋಗಿ ಒಂದು ಟಾವೆಲ್ ಅನ್ನ ಸುತ್ತಿಕೊಂಡು ಮತ್ತೆ ಹೊರಗಡೆ ಬಂದಿದ್ದಾನೆ. ಅತ್ತಿಗೆ ಏನು ವಿಷಯ, ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ದಾನೆ. ಅನುಪಮಾ ಸುಮ್ಮನೆ ತರಕಾರಿ ತೆಗೆದುಕೊಳ್ಳಲು ಮಾರ್ಕೆಟ್ಗೆ ಹೋಗಿದ್ದೆ, ಹಾಗೆ ಸುಮ್ಮನೆ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳಿದ್ದಾಳೆ. ಯಾವುದೇ ಕಾರಣಕ್ಕೂ ಹೋದ ವಾರ ಮನೆಯಲ್ಲಿ ನಡೆದ ಜಗಳವನ್ನ ಅಲ್ಲಿಗೆ ಬಿಟ್ಟು ಬಿಡಿ, ಇನ್ನು ಮೇಲೆ ನಮ್ಮ 2 ಫ್ಯಾಮಿಲಿಗಳು ಚೆನ್ನಾಗಿರಬೇಕು ಅಷ್ಟೇ, ಅಷ್ಟು ಹೇಳಿ ಅನುಪಮಾ ಅಲ್ಲಿಂದ ಹೊರಟೋಗಿದ್ದಾಳೆ. ಸುಧೀರ್ಗೆ ಒಂದು ತರ ಮುಜುಗರ ಆಗಿದೆ. ಅತ್ತಿಗೆ ಈ ರೀತಿ ಮನೆಗೆ ಬಂದು ಶುಭಾಶಯಗಳನ್ನ ಹೇಳುವುದು ಒಂದು ರೀತಿ ಅವನಿಗೆ ವಿಚಿತ್ರ ಅನಿಸಿದೆ. ಅಷ್ಟೇ ಅಲ್ಲದೆ ಅನುಪಮಾ ಸುಧೀರ್ಗೆ ಹೋಗುವಾಗ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡಿ ಹೋಗಿದ್ದಳು. ಅಷ್ಟೇ ಅಲ್ಲದೆ ಅನುಪಮಾ ಹೇಳಿದ ಹಾಗೆ ಅವಳ ಕೈಯಲ್ಲಿ ತರಕಾರಿ ಬಾಸ್ಕೆಟ್ ಕೂಡ ಇರಲಿಲ್ಲ. ಹೌದು, ಸುಧೀರ್ ಮತ್ತು ಅವನ ಅಣ್ಣ ಸುಧಾಕರ್ ನಡುವೆ ಒಂದು ವಾರದ ಹಿಂದೆ ಹೊಲದ ಆಸ್ತಿಯ ಸಲುವಾಗಿ ಭಾರಿ ಗಲಾಟೆ ನಡೆದಿತ್ತು. ಇಬ್ಬರು ಕೈ ಮಾಡುವಷ್ಟು ಮುಂದಾಗಿದ್ದರು. ಕೊನೆಗೆ ಅನುಪಮಾ ಮತ್ತು ಸುಧೀರನ ಹೆಂಡತಿ ಭಾರತಿ ಮತ್ತು ಅಕ್ಕಪಕ್ಕದವರ ಮನೆಯವರು ಬಂದು ಜಗಳವನ್ನ ನಿಲ್ಲಿಸಿ ಸಮಾಧಾನ ಮಾಡಿ ಇಬ್ಬರನ್ನ ಮನೆಗೆ ಕಳಿಸಿದ್ದರು. ಅಲ್ಲಿಂದ ಸುಧೀರ್ ಹಾಗೂ ಅವರ ಅಣ್ಣ ಸುಧಾಕರ್ ನಡುವೆ ಒಂದು ವಾರದಿಂದ ಶೀತಲ ಯುದ್ಧವೇ ನಡೆದಿತ್ತು. ಅನುಪಮಾ ಈ ಯುದ್ಧಕ್ಕೆ ಶಾಂತಿ ಹಾಡಬೇಕೆಂದೇ ತಾನೇ ಖುದ್ದಾಗಿ ಸುಧೀರ್ ಮನೆಗೆ ಬಂದು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲು ಮುಂದಾಗಿದ್ದಳು. ಸುಧೀರ್ ಹೆಂಡತಿ ಭಾರತಿ ಆ ಗಲಾಟೆಯ ಮರುದಿನವೇ ತನ್ನ ತವರು ಮನೆ ವಿಜಯಪುರಕ್ಕೆ ಹೋಗಿದ್ದಳು. ಆದರೆ ಅನುಪಮಾ ಸುಧೀರ್ಗೆ ವಿಶ್ ಮಾಡುವಾಗ ಶೇಕ್ ಹ್ಯಾಂಡ್ ಮಾಡಿದ್ದಳು. ಅಷ್ಟೇ ಅಲ್ಲದೆ ಆ ಶೇಕ್ ಹ್ಯಾಂಡ್ ಮಾಡುವಾಗ ಸುಧೀರ್ನ ಕೈಯನ್ನ ಚುಟ್ಟಿದ್ದಳು. ಒಂದು ರೀತಿ ಅವನಿಗೆ ಏನೋ ಒಂದು ಸಿಗ್ನಲ್ ಕೊಟ್ಟ ಹಾಗೆ ಆ ಶೇಕ್ ಹ್ಯಾಂಡ್ ಇತ್ತು. ಸುಧೀರ್ಗೆ ಯಾಕೋ ಒಂದು ರೀತಿಯ ಸಂಶಯ ಕೂಡ ಬಂದಿತ್ತು. ಆದ್ರೆ ಆ ಹೊತ್ತಿಗೆ ಸುಧೀರ್ಗೆ ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಂಡಿಲ್ಲ. ಅದು ಸರಿಸುಮಾರು 1 ಗಂಟೆ. ಸುಧೀರ್ ಮೊಬೈಲ್ ವಾಟ್ಸ್ಆಪ್ಗೆ ಅನುಪಮಾನಿಂದ ಇನ್ನೊಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ ನಲ್ಲಿ ನೈಸ್ ಮೀಟಿಂಗ್ ಯು ಅಂಡ್ ಯು ಹ್ಯಾವ್ ಅ ನೈಸ್ ಬಾಡಿ ಅಂತ ಒಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಕೂಡ ಬಂದಿತ್ತು. ಇದನ್ನು ನೋಡಿದ ಸುಧೀರ್ ಅವನ ಅತ್ತಿಗೆ ಈ ರೀತಿ ಮೆಸೇಜ್ ಕಳಿಸಿದ್ದು ಯಾವ ರೀತಿ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕೆಂದು ಅವನಿಗೆ ಕೂಡ ಗೊತ್ತಾಗಿಲ್ಲ. ಏನೇ ಇರಲಿ ಅಂತ ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನಾಗಿದ್ದಾನೆ ಅಷ್ಟೇ. ಆಮೇಲೆ ಸುಧೀರ್ ಅನುಪಮಾ ಬಗ್ಗೆನೇ ಯೋಚನೆ ಮಾಡುತ್ತಿರುವಾಗ ಸರಿಸುಮಾರು 15 ನಿಮಿಷ ನಂತರ ಇನ್ನೊಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ ಸುಧೀರ್ ಜೀವನದಲ್ಲಿ ಹೊಸ ಒಂದು ಬೆಂಕಿ ಹಚ್ಚುತ್ತದೆ ಅಂತ ಅವನಿಗೆ ಕೊಂಚವೂ ಸಂಶಯ ಇರಲಿಲ್ಲ. ಆದ್ರೆ ಆ ಮೆಸೇಜ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೂ ಸುಧೀರ್ ಮೈ ಮನಸ್ಸಿನಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿತ್ತು. ಅಷ್ಟಕ್ಕೂ ಆ ಮೆಸೇಜ್ ಏನಾಗಿತ್ತು ಅನ್ನುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಈ ನಿಗೂಢ ಮತ್ತು ಇಂಟ್ರೆಸ್ಟಿಂಗ್ ಘಟನೆಯ ಬಗ್ಗೆ ಮುಂದುವರಿಯುವ ಮೊದಲು ನೀವು ಬಳಸುವ ವಾಟ್ಸ್ಆಪ್ ಯಾರು ಕಂಡು ಹಿಡಿದಿದ್ದರು ಅನ್ನೋ ಮಾಹಿತಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹೌದು ಸ್ನೇಹಿತರೆ, ಈ ವಾಟ್ಸ್ಆಪ್ ಆಪ್ ಅನ್ನ 2009ರಲ್ಲಿ ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ಅನ್ನುವ ಇಬ್ಬರು ಅಮೆರಿಕನ್ನರು ಹಿಂದೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮುಂದೆ ಅವರಿಬ್ಬರು ತಮ್ಮ ಕೆಲಸವನ್ನು ಕಳೆದುಕೊಂಡಾಗ ಈ ವಾಟ್ಸ್ಆಪ್ ಮೆಸೇಜಿಂಗ್ ಅನ್ನುವ ಪರಿಕಲ್ಪನೆಯನ್ನ ಹುಟ್ಟು ಹಾಕಿ ಮುಂದೆ ವಾಟ್ಸ್ ಆಪ್ ಅನ್ನ ತಯಾರು ಮಾಡಿದ್ದರು. ಹೌದು, ಆ ವಾಟ್ಸ್ಆಪ್ ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಬಳಸುವ ಒಂದು ಮೊಬೈಲ್ ಆಪ್ ಆಗಿದೆ. ಇವತ್ತು ವಾಟ್ಸ್ಆಪ್ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಅನ್ನೋ ಮಟ್ಟಿಗೆ ಬೆಳೆದು ನಿಂತಿದೆ.
ಹೌದು, ಸುಧೀರ್ ಅತ್ತಿಗೆ ಇದೇ ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಅನ್ನ ಕಳಿಸಿದ್ದಳು. ಆ ಮೆಸೇಜ್ ಸುಧೀರ್ ಜೀವನದಲ್ಲಿ ಬೆಂಕಿ ಹಚ್ಚಿತ್ತು. ಹೌದು, ಆ ಮೆಸೇಜ್ ಅನ್ನು ನೋಡಿದ ಸುಧೀರ್ಗೆ ಮೈಯೆಲ್ಲ ರೋಮಾಂಚನಗೊಂಡಿತ್ತು. ಒಂದು ರೀತಿ ತನ್ನ ಬಾಡಿಗೆ ಕರೆಂಟ್ ಕೊಟ್ಟ ಹಾಗೆ ಆಗಿತ್ತು. ಹೌದು, ಅನುಪಮ ಕಳಿಸಿದ ವಾಟ್ಸಪ್ ಮೆಸೇಜ್ ಈ ರೀತಿ ಇತ್ತು: ಸುಧೀರ್, ನೀನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ, ನಿನ್ನ ಹೆಂಡತಿ ಭಾರತಿ ನಿಜಕ್ಕೂ ತುಂಬಾನೇ ಪುಣ್ಯ ಮಾಡಿದ್ದಾಳೆ ಅನ್ನುವ ಮೆಸೇಜ್ ಸುಧೀರನಿಗೆ ಅವನ ಅತ್ತಿಗೆ ಕಳಿಸಿದ್ದು ಒಂದು ರೀತಿ ವಿಚಿತ್ರವೇ ಅನಿಸಿತ್ತು. ಸುಧೀರ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸುಮ್ಮನೆ ಥ್ಯಾಂಕ್ಸ್ ಅಂತ ವಾಪಸ್ಸು ಮೆಸೇಜ್ ಮಾಡಿ ಸುಮ್ಮನಾಗಿದ್ದಾನೆ. ಇಷ್ಟಾದ ಮೇಲೆ ಸುಧೀರಿನ ತಲೆಯಲ್ಲಿ ಅನುಪಮಾಳೆ ತುಂಬಿದ್ದಳು. ಪದೇ ಪದೇ ಫೋನನ್ನೇ ನೋಡುತ್ತಿದ್ದ, ಮುಂದಿನ ಮೆಸೇಜ್ಗಾಗಿ ಕಾಯುತ್ತಿದ್ದ. ಆದ್ರೆ ವಿಚಿತ್ರ ಏನೆಂದ್ರೆ 20 ನಿಮಿಷ ಆದರೂ ಕೂಡ ಅನುಪಮ ಸುಧೀರ್ನ ಥ್ಯಾಂಕ್ಸ್ ಅನ್ನುವ ರಿಪ್ಲೈಯನ್ನ ಇನ್ನೂ ಕೂಡ ನೋಡಿರಲಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಟ್ಸ್ಆಪ್ ನಲ್ಲಿ ಯಾರಾದರೂ ನಿಮ್ಮ ಮೆಸೇಜ್ ನೋಡಿದಾಗ 2 ಬ್ಲೂ ಟಿಕ್ಗಳು ಕಾಣಿಸುತ್ತವೆ. ಮುಂದೆ 40 ನಿಮಿಷಗಳಾದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಬರದೇ ಇದ್ದಾಗ ಅನುಪಮ ಅವನ ಅತ್ತಿಗೆ ಸುಮ್ಮನೆ ಅವನನ್ನ ಹೊಗಳಲು ಮೆಸೇಜ್ ಮಾಡಿರಬಹುದು ಎಂದು ಅಂದುಕೊಂಡಿದ್ದಾನೆ. ಆಮೇಲೆ ತನ್ನ ಬುಲೆಟ್ ಬೈಕ್ ಹತ್ತಿ ಅದನ್ನ ರಿಪೇರಿ ಮಾಡಿಸಬೇಕೆಂದು ಹೋಗುತ್ತಿದ್ದಾಗ ಮತ್ತೆ ಅವನಿಗೆ ವಾಟ್ಸಪ್ ಮೆಸೇಜ್ ಬಂದಿರುವುದು ಗೊತ್ತಾಗಿದೆ. ರೋಡ್ ಪಕ್ಕ ಗಾಡಿಯನ್ನ ನಿಲ್ಲಿಸಿ ತೆಗೆದು ನೋಡಿದಾಗ ಸುಧೀರ್ಗೆ ಇನ್ನೂ ಬೆಚ್ಚಿ ಬೀಳುವಂತಹ ಮೆಸೇಜ್ ಬಂದಿತ್ತು. ಹೌದು, ಅನುಪಮ ಸುಧೀರ್ಗೆ ಹಾರ್ಟ್ ಅಂದ್ರೆ ಹೃದಯದ ಒಂದು ಚಿಹ್ನೆಯನ್ನ ಕಳಿಸಿದ್ದಳು. ಸುಧೀರ್ಗೆ ಅನುಪಮ ಕಳಿಸಿದ ಹೃದಯವನ್ನ ಕಂಡು ಅವನ ಹೃದಯ ಬಡಿತ ಜಾಸ್ತಿಯಾಗಿತ್ತು. ಅವನ ಬುಲೆಟ್ ಗಾಡಿಗಿಂತ ಹೃದಯದ ಸೌಂಡೇ ಜಾಸ್ತಿಯಾಗಿತ್ತು. ಸುದೀಪ್ ವಾಪಸ್ಸು ಏನು ಅಂತ ರಿಪ್ಲೈ ಮಾಡಬೇಕು ಎನ್ನುವುದು ಗೊತ್ತಾಗಿಲ್ಲ. ಅನುಪಮ ನಿಜಕ್ಕೂ ಅಪರೂಪದ ಸುಂದರಿಯಾಗಿದ್ದಳು. ಸುಧೀರ್ ಮತ್ತು ಅವನ ಅಣ್ಣ ಸುಧಾಕರನ್ಗೆ ಕೇವಲ 2 ವರ್ಷ ಡಿಫರೆನ್ಸ್ ಮಾತ್ರ. ಅನುಪಮ ನಿಜ ಹೇಳಬೇಕೆಂದ್ರೆ ಸುಧೀರ್ಗಿಂತ 1 ವರ್ಷ ಕಡಿಮೆ ವಯಸ್ಸಿನವಳು. ಅವಳನ್ನು ನೋಡಿದರೆ ಎಂತ ಗಂಡು ಕೂಡ ಅವಳ ಸೌಂದರ್ಯದಲ್ಲಿ ಮುಳುಗಿ ಹೋಗುತ್ತಾನೆ. ಅತ್ತಿಗೆ ಆದರೇನು, ಸುಧೀರನ ಹೃದಯದಲ್ಲಿ ಈಗ ಚಿಟ್ಟೆಗಳು ಹಾರಾಡಲು ಪ್ರಾರಂಭಿಸಿದ್ದವು. ಪ್ರೀತಿ ಅನ್ನುವುದೇ ಹಾಗೆ ಸ್ನೇಹಿತರೆ. ಸುಧೀರ್ ತನ್ನ ಅಣ್ಣ ಸುಧಾಕರನ್ನ ಕಂಡು ಸುಧಾಕರನೇ ಲಕ್ಕಿ ಅಂತ ಭಾವಿಸಿದ್ದ. ಯಾಕಂದ್ರೆ ಅವನಿಗೆ ಅನುಪಮ ಸೌಂದರ್ಯದ ಗಣಿಯೇ ಸಿಕ್ಕಿದ್ದಳು. ಅವನು ಕೂಡ ಮನಸ್ಸಿನಲ್ಲಿ ಅವನ ಅತ್ತಿಗೆಯನ್ನ ಮೊದಲಿನಿಂದಲೂ ಬಯಸಿದ್ದ. ಆದರೆ ಅವನ ಅತ್ತಿಗೆ ಅನುಪಮ ಕೂಡ ಅವನ ಬಗ್ಗೆ ಈ ರೀತಿ ಫೀಲಿಂಗ್ಸ್ ಇದೆ ಅಂತ ಅವನು ಎಂದೂ ಅಂದುಕೊಂಡಿರಲಿಲ್ಲ. ಕೊನೆಗೂ ಅವನು ಕೂಡ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಅವಳು 1 ಹೃದಯ ಕಳಿಸಿದರೆ ಸುಧೀರ್ 2 ಹೃದಯಗಳನ್ನ ಮೆಸೇಜ್ ಮಾಡಿದ್ದಾನೆ. ತಕ್ಷಣವೇ ಅನುಪಮ ಅದಕ್ಕೆ 3 ಹೃದಯಗಳನ್ನ ರಿಪ್ಲೈ ಮಾಡಿದ್ದಾಳೆ. ಹೀಗೆ ಸುಧೀರ್ ತಾಳಲಾರದೆ 4 ಹೃದಯಗಳನ್ನ ಕಳಿಸಿದ್ದಾನೆ. ಈ ರೀತಿ ಇಬ್ಬರ ಮೆಸೇಜ್ಗಳು ಮಾಡುತ್ತಾ ಬರೋಬ್ಬರಿ 100 ಹೃದಯಗಳನ್ನ ಕಳಿಸುವವರೆಗೂ ಮೆಸೇಜ್ಗಳನ್ನ ಮಾಡಿದ್ದಾರೆ. ನಿಜ ಹೇಳಬೇಕೆಂದ್ರೆ ಸುಧೀರ್ಗೆ ಈಗ ಅನುಪಮ ಬಗ್ಗೆ ಹುಚ್ಚೆ ಹಿಡಿದಿತ್ತು ಅನ್ನಬಹುದು. ಅತ್ತಿಗೆ ಅನ್ನುವ ಮಾತಂತರೂ ದೂರವಾಗಿತ್ತು. ಅದೇ ಸಮಯಕ್ಕೆ ಮತ್ತೊಂದು ಮೆಸೇಜ್ ಅನುಪಮ ಮಾಡಿದ್ದಾಳೆ. ನಾಳೆ ರಾತ್ರಿ ನಿಮ್ಮ ಅಣ್ಣ ಸುಧಾಕರ್ ಹೈದರಾಬಾದ್ಗೆ ಹೋಗುತ್ತಿದ್ದಾನೆ. ರಾತ್ರಿ ಸುಮಾರು 10 ಗಂಟೆಗೆ ಮನೆಗೆ ಬಾ ಅಂತ ಹೇಳಿದ್ದಾಳೆ. ಆ ಮೆಸೇಜ್ ನೋಡಿದ ಮೇಲೆ ಸುಧೀರನಿಗೆ ಮೈಯೆಲ್ಲ ರೋಮಗಳೆಲ್ಲ ರೋಮಾಂಚನಗೊಂಡಿತ್ತು. ಸುಧೀರ್ ಕೂಡ ಓಕೆ ಅಂತ ಹೇಳಿದ್ದಾನೆ. ಸುಧೀರ್ನಿಗೆ ನಾಳೆವರೆಗೂ ಕಾಯುವುದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಹೇಗೆ ಅಷ್ಟು ಸಮಯವನ್ನ ಕಳೆಯಬೇಕು ಅನ್ನುವುದೇ ಅವನ ತಲೆಯಲ್ಲಿ ಓಡುತ್ತಿತ್ತು. ಪ್ರತಿ ಉಸಿರಿನಲ್ಲೂ ಈಗ ಅನುಪಮಳೆ ತುಂಬಿದ್ದಳು. ಹಾಗೋ ಹೀಗೋ ಮಾಡಿ ಒಂದು ದಿವಸವನ್ನ ರಾತ್ರಿಯನ್ನ ಕಳೆದಿದ್ದಾನೆ. ಆ ಕಡೆಯಿಂದ ಅವನ ಹೆಂಡತಿ ಭಾರತೀಯ ಮೆಸೇಜ್ ಬಂದರೂ ಅದಕ್ಕೆ ಸುಧೀರ್ ರಿಪ್ಲೈ ಮಾಡಿಲ್ಲ. ಅದು ಮರುದಿನ ರಾತ್ರಿ 9:45 ಜನವರಿ 2ನೇ ತಾರೀಕು 2023ನೇ ಇಸ್ವಿ. ಸುಧೀರ್ ಅನುಪಮ ಮನೆಗೆ ಹೋಗಿದ್ದಾನೆ. ಅವಳು ಬಾಗಿಲು ತೆಗೆದು ಅವನನ್ನ ನೋಡಿ ಮುಗುಳ್ನಕ್ಕು ಒಳಗಡೆ ಹೋಗಿದ್ದಾಳೆ. ಹಿಂದುಗಡೆಯಿಂದ ಹೋದಂತಹ ಸುಧೀರ್ ಅನುಪಮಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅವಳನ್ನು ಮುದ್ದು ಮಾಡಲು ಹೋಗಿದ್ದಾನೆ. ಅನುಪಮ ಕೂಡ ಅವನಿಗೆ ಸಾಥ್ ಕೊಟ್ಟಿದ್ದಾಳೆ. ಆದ್ರೆ ಸುಧೀರ್ ಫುಲ್ ಚಾರ್ಜ್ ಆಗಿಬಿಟ್ಟಿದ್ದ. ಹೇಗೆ ಕಾಡಿನಲ್ಲಿ ಜಿಂಕೆ ನೋಡಿದಾಗ ಹುಲಿ ಎಗರುತ್ತೋ ಆ ರೀತಿ ಸುಧೀರ್ ಅನುಪಮಳ ಮೇಲೆ ಎಗರಿದ್ದಾನೆ. ಮರುಕ್ಷಣವೇ ಅವನ ತಲೆಗೆ ಜೋರಾಗಿ ಹಿಂದಿನಿಂದ ಒಂದು ಪೆಟ್ಟು ಬಿದ್ದಿತ್ತು. ಹೌದು, ಅದು ಬೇರೆ ಯಾರು ಅಲ್ಲ, ಸುಧಾಕರ್ ಅಂದ್ರೆ ಸುಧೀರಿನ ಅಣ್ಣ ಆ ಮನೆಯಲ್ಲೇ ಇದ್ದ.
ಇದನ್ನೆಲ್ಲ ಮಾಡುವವರೆಗೂ ತನ್ನ ಹೆಂಡತಿ ಹಾಗೂ ಸುಧೀರ್ ನಡುವೆ ಏನೆಲ್ಲ ನಡೆಯುತ್ತಿತ್ತು ಅನ್ನುವುದನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಕೂಡ ಮಾಡಿದ್ದಾನೆ. ಸುಧೀರ್ ಅವನ ಹೆಂಡತಿಯ ಮೇಲೆ ಮಾಡಿದ ಅತ್ಯಾಚಾರವನ್ನೆಲ್ಲ ಫೋನಿನಲ್ಲಿ ರೆಕಾರ್ಡ್ ಮಾಡಿದ್ದ. ಮರುಕ್ಷಣವೇ ಅಲ್ಲೇ ಇದ್ದ ಸುತ್ತಿಗೆಯಿಂದ ಅವನ ತಲೆಗೆ ಹೊಡೆದಿದ್ದಾನೆ. ಸ್ಥಳದಲ್ಲಿಯೇ ಸುಧೀರ್ ಪ್ರಾಣ ಕಳೆದುಕೊಂಡಿದ್ದಾನೆ. ಅವನ ಡೆಡ್ ಬಾಡಿಯನ್ನ ಎತ್ತುಕೊಂಡು ರಾತ್ರಿ ಸುಮಾರು 1 ಗಂಟೆಗೆ ಮೇದಕ್ ಜಿಲ್ಲೆಯ ಮಚಾಪುರ್ ಬಳಿ ಇರುವ ದೊಡ್ಡ ಮೋರಿಯಲ್ಲಿ ಅವನ ದೇಹವನ್ನ ಬಿಸಾಕಿದ್ದಾರೆ. ಅಷ್ಟು ಮಾಡಿ ಅವನ ಬಳಿ ಇದ್ದ ಅವನ ಮೊಬೈಲ್ ಅನ್ನ ಎತ್ತುಕೊಂಡು ಅನುಪಮ ಮತ್ತು ಸುಧಾಕರ್ ಇಬ್ಬರು ಹೈದರಾಬಾದಿಗೆ ಓಡಿ ಹೋಗಿದ್ದಾರೆ. ಆದರೆ ಯಾವಾಗ ಮಚ್ಚಾಪುರ್ ಪೊಲೀಸರಿಗೆ ಮೋರಿಯಲ್ಲಿ ಶವ ಸಿಕ್ಕಿದ್ದು ಕಂಡು ಬಂದಿದೆಯೋ ಅದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲು ಮುಂದಾಗಿದ್ದಾರೆ. ಮತ್ತು ಸುಧೀರ್ ಹೆಂಡತಿ ಭಾರತೀಯ ಕಡೆಯಿಂದ ಸಿಕ್ಕ ಕೆಲವೊಂದು ಮಾಹಿತಿಗಳನ್ನ ದಾಖಲಿಸಿ ಆ ಪೊಲೀಸರು ಬೆನ್ನು ಹತ್ತಿದ್ದೇ ಅನುಪಮ ಮತ್ತು ಸುಧಾಕರ್ ದಂಪತಿಗಳನ್ನ. ಹೌದು, ಅನುಪಮ ಮತ್ತು ಸುಧಾಕರ್ ತಮ್ಮ ಆಸ್ತಿಗಾಗಿ ಈ ಎಲ್ಲ ಪ್ಲಾನ್ ಮಾಡಿ ತಮ್ಮ ತಮ್ಮನನ್ನೇ ಕೊಂದು ಹಾಕಿದ್ದರು. ಮತ್ತು ಪೊಲೀಸರಿಗೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಗಬಾರದೆಂದು ಸುಧೀರಿನ ಮೊಬೈಲ್ ಅನ್ನು ಕೂಡ ಅವರ ಬಳಿಯಲ್ಲಿ ಇಟ್ಟುಕೊಂಡಿದ್ದರು. ಹೀಗಾಗಿ ಪೊಲೀಸರು ತಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ ಅಂತ ಅವರು ಅಂದುಕೊಂಡಿದ್ದರು. ಆದರೆ ಪೊಲೀಸರು ಸುಧೀರ್ ಮೊಬೈಲ್ ಕೊನೆಯ ಬಾರಿಗೆ ಎಲ್ಲಿ ಸ್ವಿಚ್ ಆಫ್ ಆಗಿತ್ತು ಅನ್ನುವ ಟ್ರ್ಯಾಕ್ ಮಾಡಿದಾಗ ಅವರಿಗೆ ಕಂಡು ಬಂದಿದ್ದೇ ಈ ಸುಧಾಕರ್ ಮನೆಯಲ್ಲಿ. ಇದನ್ನೇ ಆಧಾರವಾಗಿಟ್ಟುಕೊಂಡು ಪೊಲೀಸರಿಗೆ ಸುಧಾಕರ್ ಮೇಲೆ ಅನುಮಾನ ಬಂದಿತ್ತು. ಮುಂದೆ ಹೈದರಾಬಾದ್ ಪೊಲೀಸ್ ಸಹಾಯದಿಂದ ಅನುಪಮ ಮತ್ತು ಸುಧಾಕರ್ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡಿ ಅವರಿಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅನುಪಮ ಮತ್ತು ಸುಧಾಕರ್ ನಡೆದ ವಿಷಯವನ್ನೆಲ್ಲ ಬಾಯಿಬಿಟ್ಟಿದ್ದಾರೆ. ಮರ್ಡರ್ ಮಾಡುವ ಹಿಂದಿನ ವಾರ ನಡೆದ ಹೊಲದ ವಿಷಯವಾಗಿ ನಡೆದ ಗಲಾಟೆಯೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಈ ಕಾರಣಕ್ಕಾಗಿಯೇ ಅನುಪಮಳ ಮೂಲಕ ಸುಧೀರನನ್ನ ಪಟಾಯಿಸಿ ಮನೆಗೆ ಕರೆಸಿ ಅವನನ್ನ ಕೊಲ್ಲುವ ಪ್ಲಾನ್ ಮೊದಲೇ ಮಾಡಿದ್ದರು. ನೋಡಿದ್ದೀರಾ ಸ್ನೇಹಿತರೆ, ಚಿಕ್ಕ ಚಿಕ್ಕ ಜಾಗಗಳಿಗಾಗಿ, ಚಿಕ್ಕ ಚಿಕ್ಕ ಆಸ್ತಿಗಳಿಗಾಗಿ ಸಂಬಂಧಗಳನ್ನೇ ದೂರು ಮಾಡಿ ಒಬ್ಬ ವ್ಯಕ್ತಿಯ ಮರ್ಡರ್ ಮಾಡಲು ಕೂಡ ಇವತ್ತು ಅಣ್ಣ ತಮ್ಮಂದಿರೇ ಹಿಂದೆ ಮುಂದೆ ಮಾಡುತ್ತಿಲ್ಲ ಅನ್ನುವುದೇ ಒಂದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಹೌದು, ಅನುಪಮ ಮತ್ತು ಸುಧಾಕರ್ ಈಗ ತೆಲಂಗಾಣ ರಾಜ್ಯದ ಮೇದಕ್ ಜಿಲ್ಲಾ ಕಾರಾಗೃಹದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. 2023 ನಡೆದ ಈ ಸತ್ಯ ಘಟನೆ ತೆಲಂಗಾಣದಲ್ಲಿ ಭಾರಿ ಸುದ್ದಿಯನ್ನೇ ಮಾಡಿತ್ತು. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ, ಅದರಲ್ಲೂ ಜಾಗಗಳ ವಿಷಯಕ್ಕೆ ಈ ರೀತಿ ಜಗಳವಾಡುವುದು ಹಾಗೂ ಕೊನೆಯವರೆಗೂ ಹೋಗುವುದು ನಿಜಕ್ಕೂ ಸರಿಯಲ್ಲ. ಯಾವುದಕ್ಕೂ ಕುಳಿತು ಮಾತನಾಡಿ ಇವುಗಳನ್ನ ಬಗೆಹರಿಸುವುದೇ ಉತ್ತಮ ಎನ್ನುವುದು ನಮ್ಮ ಅಭಿಪ್ರಾಯ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.